ಕಳೆದೆರಡು ದಿನಗಳಿಂದ ಜಿಲ್ಲೆಯಾದ್ಯಂತ ಭಾಳಷ್ಟು ಮಳೆಯಾಗ್ತಾ ಇದೆ. ಈ ಭೀತಿಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಆದರೆ ಎಲ್ಲ ಕಡೆಗಳಲ್ಲಿ ನೆರೆಯ ಭೀತಿ ಆವರಿಸ್ತಾ ಇರುವಾಗ ಜನತೆಯಲ್ಲಿ ಭಾಳಷ್ಟು ಕುತೂಹಲ ಕೆಲಿಸಿರುವಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ಸಂಗಮ ಕ್ಷೇತ್ರ ಉಪ್ಪಿನಂಗಡಿ. ಇಲ್ಲಿ ನಡೆಯುವಂಥ ಒಂದು ಗಂಗಾ ಪೂಜೆ ಅಥವಾ ಕುಮಾರಧಾರ ಹಾಗೂ ನೇತ್ರಾವತಿಯ ಸಂಗಮ ಕ್ಷೇತ್ರವಾಗಿರುವಂಥ ಈ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮಳೆ ಬಂದಾಗ ಪ್ರತಿ ವರ್ಷವೂ ಕೂಡ ಜನರಲ್ಲಿ ಕುತೂಹಲ ಇರುತ್ತೆ. ನದಿ ಸಂಗಮ ಆಗ್ಬೋದಾ, ಇಲ್ಲಿ ಗಂಗಾ ಪೂಜೆಯನ್ನು ನಾವು ಕಣ್ತುಂಬಿಕೊಳ್ಬೋದಾ ಅನ್ನುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಭಾಳಷ್ಟು ಜನ ಈ ಸಂಗಮ ಕ್ಷೇತ್ರದಲ್ಲಿ ನೀರಿನ ಮಟ್ಟ ಹೇಗಿದೆ ಅನ್ನೋದನ್ನು ವೀಕ್ಷಿಸಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರಿಗೆ? ನಮ್ಮದು ಲೋಕಾಯ ಅಂತ. ಲೋಕಾಯ ಎಲ್ಲಿಂದ ಬಂದದ್ದು? ನಾವು ಪುತ್ರಿ. ಎಂತಕ್ಕೆ ಬಂದದ್ದು ಇಲ್ಲಿಗೆ? ನೋಡ್ಲಿಕ್ಕೆ ಅಂತ ಬಂದದ್ದು. ಎಂತ ಇಂಟ್ರೆಸ್ಟ್ ಅಂತ ಇಷ್ಟು ಇಂಟ್ರೆಸ್ಟ್ ಅಂತ ಸಂಗಮ ಆಗ್ತದಂತ ನೋಡ್ಲಿಕ್ಕೆ ಬಂದದ್ದು, ಹಾಗೆ ಬಂದದ್ದು. ಓಕೆ. ನೀವು ಇದ್ರ ಹಿಂದೆ ಸಂಗಮ ಆಗುವಾಗ ಇಲ್ಲಿ ಬಂದಿದ್ದೀರಾ? ಬರಲಿಲ್ಲ, ನನಗೆ ಇವತ್ತೊಂದು ನೋಡ್ಲಿಕ್ಕೆ ಅಂತ ಬಂದದ್ದು. ಇದನ್ನು ನೋಡುವಾಗ ಹೇಗೆ ಸಂಗಮ ಆಗುವ ಹಾಗೆ ಉಂಟಾ ಹೇಗೆ? ಇವತ್ತು ನಾಳೆ ಬೆಳಿಗ್ಗೆ ಡೌಟ್ ಉಂಟು ಆಗುವಂತ. ಲೆಕ್ಕಾಚಾರ ಹೇಗೆ? ಈಗ ಇಲ್ಲಿ ಕುಮಾರಧಾರದಲ್ಲಿ ನದಿಯಲ್ಲಿ ನೀರು ಕಡಿಮೆ ಉಂಟು, ಜಾಸ್ತಿ ಈ ಕಡೆಯಿಂದ ಜಾಸ್ತಿ ಉಂಟು, ಇದರಲ್ಲಿ ಜಾಸ್ತಿ, ಇದರಲ್ಲಿ ಇದು ಜಾಸ್ತಿ ಬಂದರೆ ಆಗ್ಬೋದು ನಾಳೆ. ಸರ್ ನಮಸ್ಕಾರ. ನಾನು ಕೃಷ್ಣ ಪೂಜಾರಿ ಅಂತ ಹೆಸರು. ಪೂಜಾರಿ ಅಂತ. ಹೌದು. ನಾನು ಇಂಚ ಬರ್ತಾರೆ ನೀರು ಬಂದು ಇವತ್ತು ಅಂದೆ ನೀರು ತೂಪನು ಒಂಜಿ ಇಂಟ್ರೆಸ್ಟ್ ನಿಕ್ಲೆ ಅಂದೆ ಪ್ರತಿ ಇಂದಕ್ಕೆ ತುಂಬು ಏಪ ಸಂಗಮ ಆತಿತ್ತು ನನ್ನ ಮೂಲಕ. ಸಂಗಮ ಮುಜಿ 4 ವರ್ಷದ ಬರ ಆತ. ಮುಜಿ 4 ವರ್ಷದ ಅವು ಅಪಗ 2 ಸರ್ತಿ ಆತಿತ್ತು ನಾನು ಅತಿ ಈ ಸಂಗಮ ಹುಡ್ದು ಇತ್ತೆ ನಾನು ಇತ್ತೆ ನೀರು ಇತ್ತೆ ತೇರ್ಪಿತ್ತು ನಾನು ತೇರ್ಕೊಡಾವು ನೀರಿನ ಅಂದಾಜಿತ್ತು ಅಂದಾಜಿಸಿದವ್ರು ನಂಜಿ ಎಣ್ಮ ಮುಟ್ಟದಾತ ಏರು 4ನೇ ಏರು ಎಣ್ಮ ಪತ್ತೆ ಏರ್ನ ಮಾತ್ರ. ಓಕೆ. ಇಂಚನೆ ಬರ್ಸವತ್ತು ಏರ್ನ ಅಂದಾಜಿಂದ ಒಂದು ನಿರೀಕ್ಷೆ ಉಂಟು ಈ ಸರ್ತಿ ಸಂಗಮ ಕೂಡು. ಓಕೆ. ಅಂದೆ ನೀರು ಉಳ್ಪಡ್ದು ಬರ್ತಾನೆ ಕನೀರು ಹುಡ್ದು ಎಂತೆಂತು ಏರಂದು ಅಂದೆ ಅಂದೆ ನಮ್ಮೊಟ್ಟಿಗೆ ಕೊಡೂರಿ ಜವನಿಲ್ಲೇರು ಅಣ್ಣ ಎನ್ನ ಕೀರ್ತನ ಪೂಜಾರಿ ಪಂಡದು ಸುಮಾರು ಯಾನೊಂಜಿ 3 ವರ್ಷದ ಮುಂಬುರ್ದು ಬರ್ತದೆ ಇಡೀ ಅಪ್ಪಗ ಬನ್ನಾಗ ಸಾಧಾರಣ ಈ ಟೈಮ್ ಬನ್ನಾಗ ಇಡೀ ನೀರು ಇತ್ತಿರಿ ಇತ್ತೆಜುನಾಗ ನೀರು ಕಡಿಮೆ ಉಂಡು ನಲ್ಲ ಮುಲ್ಪತ್ತು ವರ್ಷ ನಮ್ಮ ಘಾಟಿದ ಬರಿ ಇಟ್ಟು ವರ್ಷ ಬರಡು ಅಂಚನ ಸಂಗಮ ಖಂಡಿತ ಆಪುಂಡು ಇತ್ತೆ ಮೂಲು ಸೇರ್ನ ಜನಕ್ಲು ಇಂಚಿರ್ತು ನೀರ್ದ ರಭಸ ಜಾಸ್ತಿ ಉಂಡು ಇಂಚಿರ್ತ ಕಮ್ಮಿ ಉಂಡು ಅಂಚೆ ಘಾಟಿದ ಬರಿ ಇಟ್ಟು ವರ್ಷ ಬರತ್ತೆ ಸರ್ ಇಜ್ಜಿನ ವರ್ಷ ಬತ್ತನ ಮಾತ್ರತೆ ಅಂಚನ ಮರು ಇಜ್ಜಿನ ಬರಂದು ಒಂಜಿ 4-5 ದಿನ ಖಂಡಿತವಾದ್ಲ ಬರು ಅಂತೀರು ನಿರೀಕ್ಷೆ ಇಲ್ಲ ಖಂಡಿತ ಬಾರಿ ಖುಷಿ ಆಗುಂಟು ನಾಗ. ಓಕೆ ಸರ್ ನಿಂಗಳ ಸುದ್ದಿ ತಿಳಿದು ಬಾರಿ ಖುಷಿ ಆಗಿ ನಿಂಗಳಿಗೆ. ಓಕೆ. ನೋಡಪ್ಪ ಮುಲ್ಪ ತುಂಬ ಜನ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಇರು ಬಲ್ಕೊಚ್ಚಿರು ಇರ್ನ ಕುದರೆಂಚ ನವದ ರಂಗಪ್ಪ ಅಂದು ಈ ನಮೂನೆ ಕೊಡೆ ಬತ್ತುಂಟು ಈ ಬರ್ಸಾಗ ಈಡೆ ಮುಟ್ಟ ದಾಯ ಬತ್ತಾರು ಏನಪ್ಪ ಅಂಗಡ್ಡಿ ಕೆಲಸ ಅನ್ಕೋಣ ದಾನೆಂದಿರಿ ಅಂತ ಇಂಚಿ ಈ ಕೋಡಿಗೆ ಬತ್ತಾನೆ ಈ ಕೋಟೆ ಮಧ್ಯಾಹ್ನ ಅಪ್ಪಳ ಬರ್ಪ ಅಂಗ್ಲಿಡ್ಡಿ ನೀರು ತುಯ್ಯರಂದ ಈ ಈಡೆ ಮುಟ್ಟ ಬರ್ಪುಂಡು. ಬರ್ಪಣ ಈ ಸರ್ತಿ ಎಂಚ ನೀರು ಬರ್ಪಣ ನಿರೀಕ್ಷೆ ಉಂಡು. ಕೋಟಿಡ್ತೀನಿ ಜಾಸ್ತಿ ಉಂಡು. ಓಡಾಡ್ತೀನಿ ಜಾಸ್ತಿ ಉಂಡು ನಂದು ಅಪ್ಪಗ ಎಲ್ಲ ಗನಗಾವ ಸಂಗಮ ಪನ್ಯಾರ ಇನ್ನು ಕತ್ತಲೆಗೆ ಜಾಸ್ತಿ ಬರಿಯರ್ಲ ಚಾನ್ಸ್ ಉಂಡು. ಓಕೆ ನೆಕ್ ದುಂಬಿರಿ ಏಪ ಸಂಗಮ ಕ್ಷೇತ್ರ ತೂತಾರ ಸಂಗಮ ಇನ್ನೇನು ಒಂಜಿ 5 ವರ್ಷ ದುಂಬು ಎಂಚೆ ಪುನನ್ನ ಉಳ್ಪಡ್ದು ಜನ ಬರ್ತಾರೆ ಭಯಂಕರ ಜನ ಮುಲ್ಪ. ಓಕೆ. ವಿಶೇಷತೆ ಆಯ್ತು ಮುಲ್ಪ ಅವು ಸಂಗಮ ಕ್ಷೇತ್ರ ನೀ ಪುನಃ ನಂಜಿ ಪೂರ್ಲದ ಮಾತಿರ್ಲ. ಓಕೆ. ಇರ್ಲ ಮೀಟರ್ ನೆಕ್ ದುಂಬು ನಾ ಮೀತುಜಿ ನಾನು ಜನಕ್ಕೂ ಮಾತ್ರ ನೀವೊಂದು ಹೋಗಿರಿ ಪೊಂಜನಕ್ಲಲ್ಲಿ ಬಲೆ ಅಕ್ಲಿಟ ಕೇರ್ಕ ಅಕ್ಕ ನಮಸ್ಕಾರ. ನೆಕ್ ತುಂಬಿರು ಮೂಲು ಸಂಗಮ ಏನೇನು ಮಿನಿ ತೂತಾರ ತೂತೆಂಕ್ಲ ಸಂಗಮ ತೂತೆಂಕ್ಲ 2 ಸರ್ತಿ ಸಂಗಮನಾಗ ಮುಲ್ಪ ಎತ್ತು ಜನ ಸೇರುವೆ ಒಟ್ಟು ಮಸ್ತ್ ಜನ ಸೇರುವೆ ಮುಲ್ಪನೆ ಇಪ್ಪುನ್ನ ಎಂಕ್ಲ ಮುಲ್ಪನೆ ಮುಲ್ಪನೆ ಹುಡ್ದ ಏತು ಜನ ಅಂದೇನು ತುಯ್ಯರಂದು ಬರೋಂದಿಪ್ಪೇರು ಮಧ್ಯಾಹ್ನ ಬರೋಂದಿಪ್ಪೇರು ನಾನು ಮಸ್ತ್ ಜನ ಬರೋಂದಿಪ್ಪೇರ ಜನ ಬತ್ತೊಂದು ಪೋಂತು ಒಂದುಲ್ಲೆ. ಓಕೆ. ನಿಕ್ಲೆಗೆ ಏತ ಆಸಕ್ತಿ ಉಂಡ ಇನ್ನೊಂದು ಸಂಗಮ ಆವುಡು ಅಂಚೆ ಆಸಕ್ತಿ ಉಂಡ ಎಂಚ ಆವಡತ್ತೆ ಆವಡನ ಆಸೆ ದೇವ್ರ ನೀರು ಬರ್ಪುಣತ್ತ ತೂಕ ಜಾಸ್ತಿ ಅತಿ ಒಟ್ಟು ಏತು ಜನ ಸೇರುವರು ಒಂದು ಅಂದಾಜಿ ಅಂದದ್ದಲ್ಲ 5,000 ಜನ ಸೇರುಂಡು. ಪೂಜೆ ಉಂಡು ವಿಶೇಷ ಪೂಜೆ ಮೀದು ಪುರ ಹೋಗ್ಬೇರದೆ ಇಂದು ಇದಿಷ್ಟು ಈ ಸಂಗಮ ಕ್ಷೇತ್ರದ ಬಗ್ಗೆ ಇರುವಂಥ ಜನರಿಗಿರುವಂಥ ಆಸಕ್ತಿ ನಾವು ಕೇಳಿದ್ದೇವೆ ಅಥವಾ ವಾಟ್ಸಪ್ ಸ್ಟೇಟಸ್ಗಳಲ್ಲೂ ಕೂಡ ನಾವು ನೋಡಿರ್ಬೋದು. ಸಂಗಮ ಕ್ಷೇತ್ರ ಯಾವಾಗ ಆಗುತ್ತೆ ಅನ್ನುವಂಥ ಕುತೂಹಲ ಭಾಳಷ್ಟು ಜನರಲ್ಲಿತ್ತು. ಅದಕ್ಕೋಸ್ಕರ ಇಲ್ಲಿ ಎಷ್ಟು ನೀರಿನ ಮಟ್ಟ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಬಂದಿದ್ದಾಗಿತ್ತು.
ಎಲ್ಲ ಇಲ್ಲಿನ ವೀಕ್ಷಕರು ಹೇಳುವ ಪ್ರಕಾರ ಸಂಗಮ ಆಗಬೇಕು ಈ ಸಲ ಅನ್ನುವಂಥದ್ದು ಎಲ್ಲ ಭಕ್ತರ ಹಾರೈಕೆಯಾಗಿದೆ. ಖಂಡಿತವಾಗಿಯೂ ಕೂಡ ಒಂದೆರಡು ದಿವಸ ಇದೇ ಥರ ಮಳೆ ಬಂದರೆ ಇಲ್ಲಿ ಸಂಗಮ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಮಾತಾಡಿಸಿದಾಗ ಸಿಕ್ಕಂತಹ ಅಭಿಪ್ರಾಯಗಳು. ಕ್ಯಾಮರಾ ಪರ್ಸನ್ ಸಮದ್ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ